ಹೋರಾಟಗಳ ಮೂಲಕವಾಗಿ ಅಂಕಣದ ಒಳಭಾಗದಲ್ಲಿ ಸಫಾನ್ 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 ಲಿಖಿತ್ ಕುಂಪಲ ಗುಡ್ಡದಡ್ಡ ಅಂಜನಿ ಕೇಶವ ಪ್ರಭು ಆರಂಭ ಕೆಜಿ ವಿಭಾಗದಲ್ಲಿ ಪ್ರದೀಪನ ಮೂಲಕ ದಾಳಿ ಪ್ರಸ್ತುತ ವೇಣೂರಿನ ಪ್ರದೀಪ ನರಸಿಂಹಕುಮೇರು ತಂಡದ ಆಟಗಾರನ ರೂಪದಲ್ಲಿ ಸಾಯಿಬ್ರು ಎರಡು ವಿಭಾಗಗಳಲ್ಲಿ ಫೈನಲ್ ತಲುಪಿದ ಮೊದಲ ತಂಡ ಕೆಜಿ ಮುಕ್ತ ಎರಡು ವಿಭಾಗ ಪ್ರಮುಖತೆಯ ಹೋರಾಟಗಳ ಮೂಲಕವಾಗಿ ಅಂಕಣದ ಒಳಭಾಗದಲ್ಲಿ ಸಫಾನ್ 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 ಬಹಳಷ್ಟು ಸಮೀಪಕ್ಕೆ ಬಂದ ಸಫಾನ್ ಬಂಧಿಯಾದ ಆಟಗಾರ ಹೋರಾಟದ ಮೂಲಕವಾಗಿ ಪ್ರತಿತಂತ್ರಗಳನ್ನು ಹೆಣೆದುಕೊಂಡು ಬಂದ ಸ್ಪಷ್ಟತೆ ಪಂದ್ಯದ ಅವಧಿಯಲ್ಲಿದೆ. ಕೌಶಿಕ್ ಯತೀಶ ಕಾರ್ನರ್ ವಿಭಾಗಗಳಲ್ಲಿ ಸ್ಪಷ್ಟತೆಯ ಅವಕಾಶಗಳನ್ನು ಪಡೆದುಕೊಳ್ಳುವಂತ ಚಿಂತನೆಗಳ ಮೂಲಕ ಫೈನಲ್ ಕದನಕ್ಕಾಗಿ ಮೊದಲ ಕರೆಯನ್ನು ಕೊಡುತ್ತಾ ಇದ್ದಾವೆ. ಪಚ್ಚು ಅಭಿಮಾನಿ ಬಳಗ ಕೊಂಬೇಲು ವಿರುದ್ಧ ಸಾಯಿ ಪ್ರೋ ಸವನ. ಎರಡು ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ ಇದು ಮಾಡು ಇಲ್ಲವೇ ಮಡಿ. ಪರಿಣಾಮಕಾರಿ ಹೋರಾಟಗಳ ಮೂಲಕವಾಗಿ ಪಂದ್ಯವನ್ನು ತಮ್ಮ ತೆಗೆದುಕೊಳ್ಳುವ ಪ್ರಯತ್ನಗಳನ್ನು ಮಾಡಲೇಬೇಕಾಗಿರುವ ಸಂದಿಗ್ಧತೆಯ ಸ್ಥಿತಿಗಳ ಮೂಲಕ ಮರಳಿದ ಆಟಗಾರ ಪೂರ್ತಿಯಾಗಿ ಮಿಡ್ ಲೈನ್ ಕ್ರಾಸ್ ಆಗಿಲ್ಲ. ಈ ಒಂಜಿ ಕಬಡ್ಡಿ ಕೂಟಡು ಬಾರಿ ಪೊರ್ಲುಡು ಒಂಜಿ ಕೆಜಿ ವಿಭಾಗದ ತೂಕೋಣ ಮಲ್ಪದ ಮೂಲಕ ಏರೆಗಳ ಆಟಗಾರನಕ್ಕೆ ಒಂದು ಅನ್ಯ ಆವಂದ ಲೆಕ್ಕ ಒಂಜಿ ಕೆಜಿನ ತೂಕುದು ಸಮರ್ಥ ಮಾತ ತಂಡಗಳ ಒಂಜಿ ವ್ಯವಸ್ಥೆ ಮಂತ್ ಕೊರ್ನಾರು ಎಂಗಳ ಜಗದೀಶ್ ಬೇರೆ ಅರೆಗಳ ಈ ಪುತ್ತುಡು ಜಗದೀಶ್ ಅಪುರ ಬೇರೆಗಳ ಈ ಪುತ್ತುಡು ವಿಷ್ಣುಮೂರ್ತಿ ಮಿತ್ರಮಂಡಳಿ ನಿತ್ತಪರವಾದ ಸೊಲ್ಮೇಲ್ ಸಂಗೀತ ಮಂತಲ್ಲ ಅಂಚನೆ ಕಬಡ್ಡಿದ ನಿರೂಪಣೆ ಮಂತ್ರಂಚಿನ ವಿಜಯಗೌಡ ಅತ್ತಾಚ ಪಕ್ಕ ಹರೀಶ್ ಕುಲಾಲ್ ನೀರಾರಿ ರೆಡ್ಡು ಜನಕ್ಕಲ ಈ ಪೊರ್ತಡು ವಿಷ್ಣುಮೂರ್ತಿ ಮಿತ್ರಮಂಡಲದ ಪರವಾದ ಸೊಲ್ಮೇನೆ ಸಂದೇತ ಮಂತೊಂದುಲ್ಲ ಅಂಚನೆ ಅರೆಗಳ ಈ ಪೊರ್ತಡು ಸೊಲ್ಮೇನೆ ಸಂದೇತ ಮಂತೊಂದು ಕ್ರೀಡಾಂಗಣದ ಅಲ್ಪ ಪ್ರತಿ ಒಂದು ವಿಷಯಗಳ ಒಂದು ಬೇಲೆ ಮಂತಂಚಿನ ನಿತಿನ್ ಸಂದೀಪ್ ಸಂತೋಷ್ ಬೆರ್ಕಳ ಮುಕ್ಲೇಗಳ ಸೊಲ್ಮೇನ್ ಸಂದೇತ ಮಂತೊಲ್ಲ ಯೋಗೀಶ್ ಕೆರಡಾಡಿ ಶ್ರವಣ್ ಮಗಳು ಈತ್ ಜನ ಗುರುಮೂರ್ತಿ ಈತ್ ಜನ ಕೂಡ ರಾತ್ ಬೈಯತ್ತೆ ಇನ್ನು ಬಲ್ಪು ಮುಟ್ಟ ನಿದ್ರೆ ಕಚ್ಚೇತೆ ಬೇಲೆನೆ ಬೆಂತೆರೆ ಅಕ್ಲಿಗ್ಲ ಈ ಪಟ್ಟುಡು ವಿಷ್ಣುಮೂರ್ತಿ ಮಿತ್ರಮಂಡಲದ ಪ್ರಭಾವಿ ಸೊಲ್ಮೇನೆ ಸಂದೇತ ಮಂತೊಂದುಲ್ಲೆ ಬಾರಿ ಪೊರ್ಲುದ ಸೌಂಡ್ಸ್ ಬೊಕ್ಕ ಲೈಟಿಂಗ್ಸ್ದ ವ್ಯವಸ್ಥೆ ಮಂತ್ರಂಚಿನ ಡಿಜೆ ಸೌಂಡ್ಸ್ ಕಜಕಾರ್ ನೆತ್ತ ಮಾಲಕೆರೆ ಬೊಕ್ಕ ಸಿಬ್ಬಂದಿ ವರ್ಗದಕ್ಲೆಗ್ಲ ಶ್ರೀ ವಿಷ್ಣುಮೂರ್ತಿ ಮಿತ್ರಮಂಡಲದ ಪ್ರಭಾವಿ ಸೊಲ್ಮೇನೆ ಸಂದೇತ ಮಂತೊಂದುಲ್ಲೆ ಅಂಚನೆ ಸ್ಥಳದಾನ ಮಂತ್ರಂಚಿನ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಗುತ್ತದ ಇಲ್ಲದ ಕಲೆಗಳ ಈ ಪೊತ್ತುಡು ಸೊಲ್ಮೇನೆ ಸಂದೇತ ಮಂತೊಂದುಲ್ಲೆ ಅಂಚನೆ ನೀರದ ವ್ಯವಸ್ಥೆ ಮಂತ್ರಂಚಿನ ನವೀನ್ ಬೇರೆಗಳ ಈ ಪೊತ್ತುಡು ವಿಷ್ಣುಮೂರ್ತಿ ಮಿತ್ರಮಂಡಲೇಶ್ವರ್ ಮಾಡಿ ಸೊಲ್ಮೇನ್ ಸಂಗೀತ ಮಂತೊಂದುಲ್ಲ ಅಜನೆ ಕೋಡೆಟ್ ರಾತ್ರಿ ದಿನ ಮುಟ್ಟ ಬಾರಿ ಕೊರಲದ ತೀರ್ಪುಗಾರಿಕೆ ಕೊರಂಚಿನ ಲಿಖಿತ್ ಕುಂಪಳ ನೌಸ್ ಪೂಜಾರಿ ಸುದರ್ಶನ್ ಮನೋಹರ್
ಸಾಗರ್ ಸಂಬೋರು ನಂದಕುಮಾರ್ ಪದ್ಮನಾಭ ಕನಪಾದೆ ಮಕ್ಕಳಿಗೆಲ್ಲ ಈ ಪೊತ್ತುಡು ಹಿಂದಿದ ಉಡದ ಸೊಮ್ಮೆಣ ಸಂದೇಶ ಮತ್ತೊಂದುಲ್ಲೆ ಐದು ಎರಡರಲ್ಲಿ ಪಂದ್ಯ ಮುಂದುವರಿದ ಅಂಕಣದಲ್ಲಿ ಸಂತೋಷ್ ಮಾಡ ಶೇಖರ್ ಮಾಡ ಮುರಾನಿಂದ ಮುಟ್ಟಲ ವಾರಿ ಪೊರ್ಲುಡು ಬೆಂತಾರೆ ಅನ್ನ ದುಂಬುಗಳ ಈ ಒಂಜಿ ಸಂಸ್ಥೆಗೆ ಬೆಂಪಂಚಿನ ಯೋಗ ಭಾಗ್ಯ ಮಾತ ಸದಸ್ಯನಾಗಲಿ ಕೊರಡು ದುಂಬುಗಳ ಇದು ಮಲ್ಲ ಈ ಒಂಜಿ ಬೇಲೆ ಬೆಂಪಂಚಿನ ಸಂಘ ಸಂಸ್ಥೆಗೆ ಯೋಗ ಭಾಗ್ಯ ಕೊರಡು ಬಣ್ಣದ ಈ ದೇವರ ನಟನದ ಮೂಲಕ ನಿಖಲಕ್ಕೆ ಪಿಲ್ಲರ ಸೊನ್ನೆ ಸಂಗತ ಮಂತೊಂದು ಪ್ರತ್ಯಕ್ಷ ಮತ್ತು ಪರೋಕ್ಷವಾದ ಮಾತ ಸಹಕಾರ ಮಂತ್ರಿನ ಮಾತ ಈ ಊರ್ದ ಹೊರ ಊರ್ದ ಮಾತ ಮಾನ್ಯರೆಗಳ ಉಲ್ಪಿಗೂ ಉತ್ತಂಚಿನ ಸೂರ್ಯದೇವರನ್ನ ನಟ್ಟು ಈ ಒಂದು ಫೈನಲ್ದ ಬಂತುಲ ಆವೊಂದುಲ್ಲ ಆಹಾ ದೇವಕಿ ಜೊತೆಗೆ ಪಾರಾದ ಆಟಗಾರ ದೀಕ್ಷಿತ್ ಸಾಯಿಬ್ರು ಸವನಾಲಿನ ಪ್ರಮುಖ ಆಟಗಾರ ಅಂಚನೆ ಎಂಗಳಿಗೆ ಬಾಯಿಪುರದ ಸಹಕಾರ ಕೊಡ್ತಾಕಲು ಹಂಗಲಕಟ್ಟೆ ಅರಕೃಷ್ಣದ ಠಾಣಾಧಿಕಾರಿಗೆ ಅಂಚನೆ ಐದು ಸಿಬ್ಬಂದಿ ವರ್ಗದ ಕೆಳಗಲ ಈ ಪೊರ್ತುಡು ಶ್ರೀ ವಿಷ್ಣುಮೂರ್ತಿ ಮಿತ್ರ ಮಂಡಳಿ ರಿಜಿಸ್ಟರ್ ಮಾಡ ನೆತ್ತ ಪರವಾದ ಸೇರಿದ ಕ್ರೀಡಾಭಿನ ಪರವಾದ ತಂಡದ ಪರವಾದ ಅಕ್ಲೆಗೆ ದಿಂಜಿದ ಉಡದ ಸೊಮ್ಮೆನ ಸಂದತ ಮಂತೊಂದುಲ್ಲೆ ಸಲಾವುದ್ದೀನ್ ನದಾಳ್ಳಿ ಪ್ರಸ್ತುತ ಮರಳುವ ಸಂದರ್ಭ ಸಫಾನ್ ಮೂಲಕ ದಾಳಿ ಮುಂದುವರಿಯುತ್ತಾ ಇದೆ ಅಂಕಣದಲ್ಲಿ ಪರಿಣಾಮಕಾರಿ ದಾಳಿಗಳ ಮೂಲಕ ಮುಂಡಾಜೆಯ ಯುವ ಪ್ರತಿಭಾನ್ವಿತ ಆಟಗಾರ ಆಹಾ ಚಪ್ಪಿ ಅನ್ಸಾರ್ ಹೊರಭಾಗವನ್ನು ಪ್ರವೇಶ ಮಾಡುವ ಸಂದರ್ಭದಲ್ಲಿ ಅಂತರ 5-5 ಸಮಬಲದಲ್ಲಿ ಪಂದ್ಯ ಮತ್ತೆ ಮತ್ತೊಂದು ರೋಚಕ ಹನಾಹನಿಯ ಕಡೆಗೆ ಸಲಾವುದ್ದೀನ್ ಇರಾ ಪ್ರಸ್ತುತ ಕೆಜಿ ವಿಭಾಗದ ಮತ್ತೊಬ್ಬ ಯುವ ಪ್ರತಿಭಾನ್ವಿತ ಆಟಗಾರ ಅಂತರವನ್ನ ಕಾಯ್ದುಕೊಳ್ಳುವ ನೀತಿಗಳ ಮೂಲಕವಾಗಿ ಎದುರಾಳಿಯನ್ನ ಕಂಗೆಡಿಸುವ ಪ್ರಯತ್ನಗಳ ಮೂಲಕ ಅಂತರವನ್ನ ಹೆಚ್ಚಿಸಿಕೊಳ್ಳುವ ಭರಪೂರತೆಯ ಆಟ ಮುಂದುವರಿಸಬೇಕಾದ ಅನಿವಾರ್ಯತೆಯ ಸಂದರ್ಭಗಳಲ್ಲಿ ಸಲಾವುದ್ದೀನ್ ಇರಾ ಸಫಾನ್ ನರಸಿಕುಮೇರು ತಂಡಗಳ ಮಧ್ಯೆ ಹೋರಾಟದ ಪ್ರತಿತಂತ್ರಗಳನ್ನು ಹೆಣೆದುಕೊಂಡಿರುವ ಆಟಗಾರ ಪ್ರದೀಪನನ್ನ ಬೇಟೆಯಾಡುವ ತನಕ ಸಫಾನ್ ನಿಶ್ಚಿತ್ ಪ್ರದೀಪ ಕಾರ್ನರ್ ವಿಭಾಗದಲ್ಲಿ ಪ್ರತಿ ಬಾರಿ ಪ್ರದೀಪ ಕೆಜಿ ವಿಭಾಗದ ಪ್ರಮುಖ ಆಟಗಾರ ಬೇನೂರು ಪರಿಸರದಿಂದ ಬಂದಿರತಕ್ಕಂಥ ಪ್ರತಿಭೆ ಬೆಳ್ತಂಗಡಿ ತಾಲೂಕಿನ ಯುವ ಆಟಗಾರ ಪಂದ್ಯದ ಪ್ರತಿತಂತ್ರಗಳ ಮೂಲಕ ಸಮೀರ್ ಕೌಶಿಕ್ ಕಾರ್ನರ್ ವಿಭಾಗದಲ್ಲಿ ಸವನಾಲ್ನ ಪ್ರಮುಖ ಆಟಗಾರರು ಇದು ಹೋರಾಟವನ್ನ ಮುಂದುವರಿಸಲೇಬೇಕಾದ ಅನಿವಾರ್ಯತೆಯ ಸಂದರ್ಭಗಳಲ್ಲಿ ಸಮಯದ ಪೂರ್ಣ ಅವಧಿಗಳನ್ನು ಕಾಯ್ದುಕೊಳ್ಳುವ ನೀತಿಗಳ ಮೂಲಕ ಶ್ರೇಷ್ಠತೆಯ ಲಾಸ್ಟ್ 5 ಮಿನಿಟ್ಸ್ ಫುಲ್ ಟೈಮ್ ಕೊನೆಯ 5 ನಿಮಿಷಗಳ ಅವಧಿಯಲ್ಲಿ ಸ್ಪರ್ಧೆ ಅಂತರವನ್ನು ಕಾಯ್ದುಕೊಳ್ಳುವ ನೀತಿ ಮುಂದುವರಿಸಿರುವ ಆಟಗಾರರುಗಳ ಮೂಲಕ ಕಾರ್ತಿಕ್ ದಾಳಿಯಲ್ಲಿ ಇದು 4 ಡಿಫೆಂಡರ್ಗಳ ಮಧ್ಯೆ ಅಂತರವನ್ನು ಹೆಚ್ಚಿಸಿಕೊಳ್ಳುವ ಯೋಜನೆಗಳನ್ನು ಪ್ರಕಟಗೊಳಿಸಿರುವಂತಹ ಆಟಗಾರರುಗಳನ್ನು ಕಾಣಬಹುದಾಗಿದೆ 4 ಡಿಫೆಂಡರ್ಗಳ ಮಧ್ಯೆ ನೋಡಿ ಫೈನಲ್ ಕದನಕ್ಕಾಗಿ ಮುಕ್ತ ಪುರುಷರ ತಂಡಗಳಿಗೆ ಸಲಾವುದ್ದೀನ್ ಮುಕ್ತ ವಿಭಾಗದ ಯೋಗಿ ಸ್ವರ್ಗೀಯ ಪ್ರಶಾಂತ್ ಪೂಜಾರನ ತಂಡವನ್ನು ಕಟ್ಟಿನ ಪ್ರಶಾಂತ್ ಅಭಿಮಾನಿ ಬಲಗ ಯಥೇಶ ಪ್ರಯತ್ನಗಳನ್ನು ಮುಂದುವರೆಸಿಕೊಂಡಿರುವಂತೆ ಕಾರ್ತಿಕ್ ಇಲ್ಲಿ 6-5ರಲ್ಲಿ ಪಂದ್ಯ ದೀಕ್ಷಿತ್ ಮೂಲಕ ದಾಳಿ ದ್ವಿತೀಯ ಅವಧಿಗಳ ಹೋರಾಟಗಳಲ್ಲಿ ಪಂದ್ಯ ಮುಂದುವರಿಯುತ್ತಾ ಇದೆ. ಆಹಾ ದೀಕ್ಷಿತ್ ಬಂಧನ
ಸಮಯದ ಬಳಸಿಕೊಳ್ಳುತ್ತಾರೆ. ಸಲಾವುದ್ದೀನ್ ದಾಳಿಯಲ್ಲಿ 4 ಡಿಫೆಂಡರ್ಗಳ ಮಧ್ಯೆ 2 ಅಂಕಗಳ ಅಂತರದಲ್ಲಿ ಜೈ ಶ್ರೀರಾಮ್ ನರಸಿಕುಮೇರ್ ಮುನ್ನಡೆಯಲ್ಲಿದೆ. ಪುರುಷರ ಮುಕ್ತ ವಿಭಾಗದ ಕಬಡ್ಡಿಯ ಫೈನಲ್ ಕದನಕ್ಕೆ ಅಂತಿಮ ಕರೆಯನ್ನು ಅದಾಗಲೇ ರವಾನಿಸಿಯಾಗಿದೆ. 2 ತಂಡಗಳ ಆಟಗಾರರು ಸೂಕ್ತ ಸಮಯದಲ್ಲಿ ಒಳಾಂಗಣವನ್ನು ಪ್ರವೇಶ ಮಾಡುವಂತೆ ಕೊನೆಯ 3 ನಿಮಿಷಗಳ ಅವಧಿ. ಆಹಾ, ಸಫಾನ್ ಬಂಧನ, ಅಂತರ 8-5 ಪಂದ್ಯ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಶಬೀರ್ ಕೌಶಿಕ್ ಕಾರ್ತಿಕ್ ಅಂಕಣದಲ್ಲಿ 1 ಟ್ಯಾಕಲ್ ಪಂದ್ಯದ ಗತಿಯನ್ನು ಬದಲಿಸಬಲ್ಲುದಾಗಿದೆ. ಹೋರಾಟದ ಪ್ರತಿತಂತ್ರಗಳನ್ನು ಹೆಣೆದುಕೊಳ್ಳುವಂತ ಆಟಗಾರರುಗಳ ಮೂಲಕ ನಿರೀಕ್ಷಿತ ಪ್ರದರ್ಶನವನ್ನು ಕಾಯ್ದಿರಿಸಿಕೊಂಡಿರುವಂತಹ ಯೋಚನೆ. ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸಂದರ್ಭದಲ್ಲಿ ಪಂದ್ಯ 1 ಟ್ಯಾಕಲ್ ಪಂದ್ಯದ ಗತಿಯನ್ನು ಬದಲಿಸಬಹುದಾಗಿದೆ. 8-5 2 ಅಂಕಗಳ ಅಂತರ. ಭದ್ರ ಬುನಾದಿ, ಬಂಧಿಸಲ್ಪಟ್ಟ ಆಟಗಾರ. ಲಾಸ್ಟ್ 2 ಮಿನಿಟ್ಸ್ ಆಫ್ ದ ಮ್ಯಾಚ್. ಕೊನೆಯ 2 ನಿಮಿಷ. 8-7 ಪಂದ್ಯ 1 ಅಂಕದ ಅಂತರದಲ್ಲಿದೆ. ಹೋರಾಟದ ಮನೋಭಾವಗಳನ್ನು ಮತ್ತಷ್ಟು ವಿಜೃಂಭಿಸಿಕೊಂಡ ಆಟಗಾರ. ಅನುಭವಗಳ ಮೂಲಕವಾಗಿ ಬಂಧಿಸಲ್ಪಡುವ ಪ್ರಮುಖತೆ ಕಾರ್ತಿಕ ದಾಳಿಯಲ್ಲಿ. ಇದು ಕೇರಳ ಕರುನಾಟ ಆಟಗಾರರು ಸಮ್ಮಿಲಿತವಾಗಿರುವ ಜೈ ಶ್ರೀರಾಮ್ ನರಸಿಕುಮೇರ್, ಕರ್ನಾಟಕದ ಗ್ರಾಮೀಣ ಭಾಗದ ಆಟಗಾರರ ಸಂಗಮ ಸಾಯಿ ಪ್ರೋ ಸಬನ. ಫೈನಲ್ ಕದನ ಸಲಾವುದ್ದೀನ್ ಈರಾ, ಶಬೀರ್ ಕೌಶಿಕ್ ಕಾರ್ನರ್ಗಳಲ್ಲಿ ಪಂದ್ಯ ಉಳಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಬೇಕಿದೆ. ಮತ್ತೊಂದು ರೋಚಕ ಘಟ್ಟದ ಪಂದ್ಯ. ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್. ಅಂತಿಮ ನಿಮಿಷದ ಹೋರಾಟದಲ್ಲಿ ಪಂದ್ಯ. ಸೆಕೆಂಡ್ಗಳ ಲೆಕ್ಕಾಚಾರ. 1 ಅಂಕದ ಮುನ್ನಡೆಯಲ್ಲಿ ಜೈ ಶ್ರೀರಾಮ್. ಥರ್ಡ್ ರೈಟ್ ಶಾಂತಿಯ ಕೋರಿಕೆ. ಅಂಕ ತರಬೇಕಾದ ಒತ್ತಡ, ಅಪಾಯದ ತೂಗುಗತ್ತಿ ನೆತ್ತಿಯ ಮೇಲಿದೆ. ಸಣ್ಣ ಶರೀರ ನುಸುಳುವ ಪ್ರಯತ್ನಗಳ ಮೂಲಕ ಪರಿಣಾಮಕಾರಿ ಆಟವನ್ನು ಆಡಬೇಕಾದ ಅನಿವಾರ್ಯತೆ. ಇದು ಪಂದ್ಯ ರೋಚಕತೆಯ ಕಡೆಗೆ. 8-7 1 ಅಂಕದ ಅಂತರ. ಸರ್ವಾಂಗೀನತೆಯ ಆಟದ ಮೂಲಕ 8-8 ಸಮಬಲದ ನಂಟು. ಮತ್ತೊಂದು 5 ದಾಳಿಗಳ ಕಡೆಗೆ ಮರಳಲಿದೆಯ ಪಂದ್ಯ. ಸಲಾವುದ್ದೀನ್ ಈರಾ ಮತ್ತೋರ್ವ ಯುವ ಪ್ರತಿಭಾನ್ವಿತ ಪಂದ್ಯ ಉಳಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಿರುವ ಆಟಗಾರರುಗಳ ಮಧ್ಯೆ ಬೋನಸ್ ಆಫ್ ಆಗಿದೆ. ಇದು ಕೊನೆಯ ದಾಳಿಯಾಗಿದೆ. ಪಂದ್ಯದಲ್ಲಿ 5 ದಾಳಿಗಳ ಕಡೆಗೆ ಹೆಚ್ಚುವರಿ ಸಮಯ. ತೀರ್ಪುಗಾರರಿಗೆ ಒತ್ತಡ. ಮತ್ತೆ 5 ನಿಮಿಷಗಳ ಹೆಚ್ಚುವರಿ ಆಟ ಆಡಿಸಬೇಕಾದ ಅನಿವಾರ್ಯತೆ. 8-8 ಸಮಬಲದಲ್ಲಿ ಪಂದ್ಯ ಮುಕ್ತಾಯ. ದೀಕ್ಷಿತ್
3-0. Narsikumar second right Rafil. Zero in favor of Narsikumar. Savanal second right Karthik. Six zero. Narsikumar third right Pradeep. Six one in favor of Narsikumar. Savanal third right Safa. Six two in favor of Narsikumar. Narsikumar fourth right Neetu. Seven Narsikumar last right Salahuddin. Eight three. Savanal last right Yatish.